ಯಕ್ಷ ಭಾರತ ಸೇವಾ ಪ್ರತಿಷ್ಠಾನದ ವತಿಯಿಂದ ವಿಟ್ಲ ಶ್ರೀ ಭಗವತಿ ದೇವಸ್ಥಾನದ ರಂಗಮಂಟಪದಲ್ಲಿ 4ನೇ ವರ್ಷದ ಅದ್ದೂರಿ ಯಕ್ಷಗಾನ ಮತ್ತು ಸನ್ಮಾನ ಸಮಾರಂಭವು ಸಿಂಹ ಮಾಸದ ಪೂಜೆಯ ಪ್ರಯುಕ್ತ ಹೆಸರಾಂತ ಯಕ್ಷ ದಿಗ್ಗಜರ ಕೂಡುವಿಕೆಯಲ್ಲಿ ಮಳೆಗಾಲದ ಅಮೋಘ ಯಕ್ಷಗಾನ ಪ್ರದರ್ಶನ ನಡೆಯಿತು. ಇದೇ ಸಂದರ್ಭ ತೆಂಕುತಿಟ್ಟಿನ ಪ್ರಧಾನ ಸ್ತ್ರೀ ವೇಷಧಾರಿ ಅಕ್ಷಯ ಕುಮಾರ್ ಮಾರ್ನಾಡು ಮತ್ತು ತೆಂಕುತಿಟ್ಟಿನ ಹಿರಿಯ ವೇಷಧಾರಿ ಮತ್ತು ಪ್ರಸ್ತುತ ನಾಟ್ಯ ಗುರು ಶಿವಪ್ಪ ಜೋಗಿ ಬಾಯಾರು ಅವರನ್ನು ಸನ್ಮಾನಿಸಲಾಯಿತು. ಉದ್ಯೋಗದ ಬಗ್ಗೆ ಅವರು ಒಲವನ್ನು ಹರಿಸಿದ್ದಕ್ಕಿಂತ ಹೆಚ್ಚಾಗಿ ಯಕ್ಷಗಾನ ಕ್ಷೇತ್ರಕ್ಕೆ ಈ ಇಬ್ಬರು ಯಕ್ಷಗಾನದ ಸಾಧಕರನ್ನು ಸನ್ಮಾನಿಸಿರುವುದರಿಂದ ಅವರ ದೇಶ ವಿದೇಶ 4ನೇ ವರ್ಷದ ಭುವನ ಭಾಗ್ಯ ರತಿ ಕಲ್ಯಾಣ ಯಕ್ಷಗಾನ ನಡೆಯಿತು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಇಕೋ ವಿಷನ್ನ ಸಿಜೆ ರಾಜರಾಮ ಬಲಿಪಗೋಳಿ ಅವರು ಮಾತನಾಡಿ, ಯಕ್ಷಗಾನ ಪ್ರದರ್ಶನಗಳು ದಿನೇ ದಿನೇ ಅಭಿವೃದ್ಧಿ ಹೊಂದುತ್ತಿದೆ. ಎಲ್ಲಾ ಕಡೆಗಳಲ್ಲಿಯೂ ಯಕ್ಷಗಾನಗಳು ನಡೆಯುತ್ತಿದೆ. ವಿಟ್ಲ ಯಕ್ಷ ಭಾರತ ಸೇವಾ ಪ್ರತಿಷ್ಠಾನದ ವತಿಯಿಂದ ನಿರಂತರವಾಗಿ ಯಕ್ಷಗಾನ ಪ್ರದರ್ಶನ ನಡೀತಾ ಇರುವುದು ಶ್ಲಾಘನೀಯ ಕಾರ್ಯವಾಗಿದೆ ಎಂದು ಹೇಳಿದರು. ಸಾಧಾರಣವಾಗಿ ಈ ಯಕ್ಷಗಾನ ದಿನದಿಂದ ದಿನಕ್ಕೆ ಬೆಳವಣಿಗೆ ಕಾಣ್ತಾ ಈಗ ಸದ್ಯದಲ್ಲಿ ಅಂದರೆ ಈಗ 19-20ನೇ ಶತಮಾನದಲ್ಲಿ ಈ ಪೌರಾಣಿಕ ಕಥಾಗಳನ್ನು ಬಿಟ್ಟು ಈಗ ನಾವು ನೋಡುವ ಹಾಗೆ ಕೆಲವು ತುಳು ಕಥೆಗಳನ್ನು ಆಧರಿಸಿ ಯಕ್ಷಗಾನ ನೋಡ್ತಾ ಇದ್ದೇವೆ. ಅದೇ ರೀತಿ ಕೆಲವು ಇಂಗ್ಲಿಷ್ ಕಥೆಗಳನ್ನು ನೋಡಿ ಯಕ್ಷಗಾನ ನೋಡ್ತಾ ಇದ್ದೇವೆ. ಅದೇ ರೀತಿ ಹೊಸತನ ಅದನ್ನು ಕಾಣ್ತಾ ಇದ್ದೇವೆ. ಮತ್ತು ಅಷ್ಟೇ ಅಲ್ಲದೆ ಈ ರಾತ್ರಿ ಪಟ್ಲ ಫೌಂಡೇಶನ್ನ ವಿಟ್ಲ ಘಟಕದ ಅಧ್ಯಕ್ಷ ಸತೀಶ್ ಕುಮಾರ್ ಆಳ್ವ ಇರಾಬಾಳಿಕೆ, ಅಳಿಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪದ್ಮನಾಭ ಪೂಜಾರಿ ಸಣ್ಣಕುತ್ತೂರ್ ನೋಟರಿ, ವಿಟ್ಲ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಜಯಂತ ನಾಯ್ಕ್, ವಿಟ್ಲ ಯಕ್ಷ ಭಾರತ ಸೇವಾ ಪ್ರತಿಷ್ಠಾನ ಅಧ್ಯಕ್ಷ ಡಿ ಸಂಜೀವ ಪೂಜಾರಿ, ಶ್ರೀಧರ ಶೆಟ್ಟಿ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.